ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನ್ ಮಂಗಳೂರವರು ತಮಗಾಗಿ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಕೋರ್ಸನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಪ್ರತಿ ತಿಂಗಳು ಈ ಕೋರ್ಸ್ ನಡೆದು ಬರ್ತಾ ಇದೆ. ಈಗ ನಮ್ಮ 25ನೆಯ ಬ್ಯಾಚ್ ಜೂನ್ 13ರಿಂದ ಶುರುವಾಗಲಿದೆ. ದಯವಿಟ್ಟು ಎಲ್ಲರೂ ಈ ಕೋರ್ಸಿಗೆ ರಿಜಿಸ್ಟರ್ ಮಾಡಿ ಮತ್ತು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಪವಿತ್ರ ಆಧ್ಯಾತ್ಮಿಕ ಪ್ರಯತ್ನದಲ್ಲಿ ಭಾಗಿಯಾಗಿ. ಭಗವದ್ಗೀತೆ ಅಂದರೆ ಏನು? ಭಗವದ್ಗೀತೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವ ಒಂದು ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದು, ಇದು ಪ್ರಪಂಚದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿ ಪುಸ್ತಕವಾಗಿದೆ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಮಗೆ ಹಲವಾರು ಪ್ರಯೋಜನಗಳಿವೆ ಮತ್ತು ಇದನ್ನು ಸಾಕ್ಷಾತ್ ಭಗವಂತ ಪುರುಷೋತ್ತಮ ಶ್ರೀಕೃಷ್ಣ ನಮಗಾಗಿ 5000 ವರ್ಷಗಳಿಂದ ತನ್ನ ಸ್ವಯಂ ಅವತಾರದಲ್ಲಿ ಬಂದು ಇದನ್ನು ಅರ್ಜುನನಿಗೆ ಬೋಧಿಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ನಮಗೆಲ್ಲರಿಗೂ ಇದೆ. ಎಲ್ಲರೂ ಆದಷ್ಟು ಬೇಗ ಈ ಕೋರ್ಸಿಗೆ ರಿಜಿಸ್ಟರ್ ಮಾಡಿ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗಿ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು.